ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ಉತ್ತರಗಳನ್ನು ಇನ್ನಿತರ ಭೂಸ್ವಾಧೀನ ಚರ್ಚೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರನ್ನ ಮಾಡಬಹುದು, ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ಧರಣಿ ಕೊಡಲಿ, ಯಾರು ಸದನದಲ್ಲಿ ಮಾತಾಡಬೇಕಾದ್ರೆ ಅವಕಾಶ ಕೊಡಬೇಕಂತ ಹೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅವರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಉಳುವನ ಭೂಮಿ ಅಂತ ಒಂದು ಸಹಕಾರ ಕೊಟ್ಟಿತ್ತು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹಿಂದಿನ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿತ್ತು 53, 57, ಇವತ್ತು ಸುಮಾರು ಜನ ರೈತರು ಆ ಜಮೀನನ್ನ ಉಳುಮೆ ಮಾಡಿಕೊಂಡು ಅವರು ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತಂದ್ರೆ ಇಲ್ಲಿ ಏನಾಗಿದೆ ನಾನು ನೋಡಿದೆ, ಸುಮಾರು ಅಪ್ಲಿಕೇಶನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಲಕ್ಷ ಅಪ್ಲಿಕೇಶನ್, ಒಟ್ಟು ಅಪ್ಲಿಕೇಶನ್ಸ್ ನೀವು ಹೇಳಿದಂಗೆ ಧರಣಿಗೆ ಬಂದಿದ್ದೀರಿ ಅಧ್ಯಕ್ಷರೇ, ನೀವು ಹೇಳಿದ್ರಲ್ಲ ಧರಣಿಗೆ ಬನ್ನಿ ಅಂತ. 53, 57 ಇದೆ ಅಧ್ಯಕ್ಷ. ಉತ್ತರದಲ್ಲಿ ಧರಣಿಗೆ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಟ್ಟಿದ್ದೀರಿ ನೋಡಿ. ಡಿಸ್ಕೂರ್ಸ್ಗೊಂಡಿದ್ದಾವು 6,98,933 ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರ ಕೊಟ್ಟಂತ ರೈತರಿಗೆ ಅವಕಾಶ ಎಷ್ಟು ಮಾತ್ರ ಅನುಕೂಲ ಆಗ್ತಾ ಇದೆ ಅಧ್ಯಕ್ಷ. ರೈತ ಉಳುಮೆ ಮಾಡ್ಕೊತಾರಂತ ಜಮೀನ ನಾವು ಅವಕಾಶ ಮಾಡಿಕೊಟ್ಟಿದ್ರೆ 53, 57 ಹಾಕೊಡೋದಕ್ಕೆ ಖಾಲಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ತಾವು ಸರ್ಕಾರ ಅವ್ರಿಗೆ ಸಕ್ರಮ ಮಾಡಿಕೊಡ್ಬೇಕು. ಮತ್ತೆ ದರಖಾಸ್ತು ಕಮಿಟಿ ಅಂತ ಏನಿದೆ ಅದಕ್ಕೆ ಅಧಿಕಾರನ ಕೊಟ್ಟಿಲ್ಲ ಅಧ್ಯಕ್ಷೆ. ಅಧ್ಯಕ್ಷ ಉದಾಹರಣೆ ಒಂದು ಮಾಹಿತಿಯನ್ನ ನಮ್ಮ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಧ್ಯಕ್ಷೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷ ತಾಲೂಕು ಒಂದು ಮಾಹಿತಿಯನ್ನ ಉಪಮುಖ್ಯಮಂತ್ರಿ ಕೊಟ್ಟಿರೋ ಅಧ್ಯಕ್ಷೆ. ಶ್ರೀನಿವಾಸಪುರದಲ್ಲಿ 12,531 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷೆ. ಅದರಲ್ಲಿ ರಿಜೆಕ್ಟ್ ಮಾಡಿರೋದು 12,008 ಅಪ್ಲಿಕೇಶನ್ಸ್. ಬರೀ ಒಪ್ಕೊಂಡಿರೋದು 533 ಮಾತ್ರ ಶ್ರೀನಿವಾಸಪುರ. ಕೋಲಾರ 12,056 ಅಪ್ಲಿಕೇಶನ್ಸ್ ಇದ್ರೆ ಅದರಲ್ಲಿ 743 ಅಪ್ಲಿಕೇಶನ್ ಮಾತ್ರ ಅಕ್ಸೆಪ್ಟ್ ಮಾಡಿದೆ. 16,313 ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದ್ವಿ ಅಂತ ಅಧ್ಯಕ್ಷೆ. ಅಧ್ಯಕ್ಷೆ ನಂದೇ ಕ್ಷೇತ್ರ ಮಾಲೂರು ತಾಲೂಕಲ್ಲಿ ಅಧ್ಯಕ್ಷೆ 10,866 ಅಪ್ಲಿಕೇಶನ್ಸ್ ಇದ್ರೆ ಬರೀ 862 ಅಪ್ಲಿಕೇಶನ್ಸ್ ಮಾತ್ರ ಅಕ್ಸೆಪ್ಟ್ ಆಗಿದೆ. 9,968 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ ಅಧ್ಯಕ್ಷೆ. ಇದು ಜಿಲ್ಲಾಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ ಅಧ್ಯಕ್ಷೆ. ಅಧ್ಯಕ್ಷೆ ಇನ್ನೊಂದು ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಅಧ್ಯಕ್ಷೆ ಅಂದ್ರೆ ರಾಜ್ಯಗಳಿಗೆ ಜಾಗವನ್ನ ರಿಸರ್ವ್ ಮಾಡಬೇಕು ಅಂತಿದೆ ಅಧ್ಯಕ್ಷೆ. ಅಧ್ಯಕ್ಷ ನಾನು ಉಪಮುಖ್ಯಮಂತ್ರಿ ಒಂದು ಮನವಿಯನ್ನ ಮಾಡ್ತೇನೆ. ಅವಕಾಶ ಮಾಡಿಕೊಟ್ಟಿದ್ದೀರಿ, ರಾಜ್ಯಗಳಿಗೆ ಈ ಗ್ರಾಮದಲ್ಲಿ ಇದೆಯಾ ಇಲ್ಲ ಪಕ್ಕದ ಗ್ರಾಮದಲ್ಲಿ ಇದೆಯಾ, ಇಲ್ಲ ಅಂದ್ರೆ ಕನಿಷ್ಠ ಅರಣ್ಯ ಇಲಾಖೆ 100 ಎಕರೆ ಇದೆ ಅಧ್ಯಕ್ಷರೇ. ರಾಜ್ಯಗಳಿಗೆ ಅವಕಾಶ ಮಾಡಿಕೊಟ್ರೆ ಏನು ರೈತರಿಗೆ 53, 57 ಅವಕಾಶ ಮಾಡಿಕೊಟ್ಟಿದ್ರೆ ಇಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ತಮ್ಮ ಸರ್ಕಾರದ ಹೆಸರಿರ್ತದೆ, ತಮ್ಮ ಹೆಸರಿರ್ತದೆ, ಇವೆಲ್ಲ ಕ್ಲಿಯರ್ ಮಾಡಬಹುದು ಅಧ್ಯಕ್ಷೆ. ಅಧ್ಯಕ್ಷರೇ ಜಿಲ್ಲಾಧಿಕಾರಿಗಳಿಗೆ ಈ ಅಪ್ಲಿಕೇಶನ್ಸ್ ಯಾವ್ದು ಉಳಿಸಬೇಕು ಯಾವ್ದು ರಿಜೆಕ್ಟ್ ಮಾಡಬೇಕು ಅಂತ ಅಧಿಕಾರ ಕೊಟ್ಟಿದೆ ಅಧ್ಯಕ್ಷೆ. ಇದು ಜಿಲ್ಲಾಧಿಕಾರಿಗಳು ಸರಿಯಾಗಿ ಮಾಹಿತಿ ತಗೊಂಡೆ ಸುಮಾರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷೆ. ಅಧ್ಯಕ್ಷೆ ಒಂದು ಮಾಹಿತಿಯನ್ನ ನಾನು ಉಪಮುಖ್ಯಮಂತ್ರಿ ಕೊಡ್ತೇನೆ ಅಧ್ಯಕ್ಷೆ. ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ಮಂಡ್ಯ ಜಿಲ್ಲೆ ಅಧ್ಯಕ್ಷರೇ KR-ಪೇಟೆಯಲ್ಲಿ 18,073 ಅಪ್ಲಿಕೇಶನ್ಸ್ ಇದೆ. ಅದರಲ್ಲಿ ಬರೀ 2,000 ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಘೋಷಣೆ ಮಾಡಕ್ಕೆ ಟೈಮ್ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಕ್ಕೆ ಅವ್ರಿಗೆ ಮನಸ್ಸಿಲ್ಲ. ರಾಜ್ಯ ಕೆಲವು ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಅನ್ಯಾಯ ಆಗಿದೆ ಅಧ್ಯಕ್ಷೆ. ಅದಕ್ಕೆ ತಾವು 53, 57 ಅಪ್ಲಿಕೇಶನ್ಸ್ ಏನಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿಕೊಡ್ಬೇಕು. ಇನ್ನೊಂದು ಮಾಹಿತಿ ಕೋಲಾರ ಜಿಲ್ಲೆಯಲ್ಲಿ 63,153 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷೆ. ರಾಜ್ಯಕ್ಕೆ ಏನ್ ಸಂದೇಶ ಕೊಟ್ಟಿದ್ದಾರೆ?
ಇನ್ನು ಎಲ್ಲ ಅಪ್ಲೈ ಕೆಲಸ ಉಪಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದಾರೆ. ತಮ್ಮನ್ನ ಮನವಿ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುದೀರ್ಘವಾದ ಉತ್ತರವನ್ನ ಕೊಟ್ಟಿದ್ದೇನೆ. ನಾಗೇಂದ್ರ ಬೇಕು, ಅವರು ರೈತರು ಬೇಡ, ವರ್ಷದಲ್ಲಿ ದಲಿತರು ಬೇಡ, ಏನು ಭ್ರಷ್ಟ ಬೇಕು, ಆಪ್ ನಲ್ಲಿ ನಾಗೇಂದ್ರ ಬೇಕು, ಅದಾನಿ ಬೇಕು, ಅದಾನಿ ಡಿಸ್ಕಷನ್ ಮಾಡ್ತಾರೆ. ಅರ್ಜಿಗಳು ಎಷ್ಟು ಅಂತ ಕೇಳಿದರೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. 14,37,181 ಡಿಜಿಟಲೀಕರಣ ಮಾಡಿರ್ತಕ್ಕಂಥ ಅರ್ಜಿಗಳು 50, 53, 57ರಲ್ಲಿ. ಆಮೇಲೆ ಜಿಲ್ಲಾಧಿಕಾರಿಗಳಿಂದ ವಜಾ ಮಾಡಿರ್ತಕ್ಕಂಥದ್ದು ಸುಮಾರು 6,98,933. ಅದೇ ರೀತಿ ಡಿಜಿಟಲೀಕರಣ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೇನೆ. 7,38,248. ಇದು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಜಿಲ್ಲಾಧಿಕಾರಿಗಳಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಅವರಿಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದೇನೆ. ಈ ಗೋಮಾಳದಲ್ಲಿ ಏನು 57ರಲ್ಲಿ ಮಂಜೂರು ಮಾಡತಕ್ಕಂಥದ್ದಿವೆ, ತಿರಸ್ಕಾರ ಮಾಡಿದ್ದಾರೆ. 3 ಬಾರಿ 2001ರಲ್ಲಿ ವಜಾ ಮಾಡಿ ಮತ್ತು 2021ರಲ್ಲಿ 3 ಬಾರಿ ಅದು ತಿರಸ್ಕಾರ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ರಿಂದ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮಿಕ್ಕ ಏನೆಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ. ಈಗ ರವಿಕುಮಾರ್, ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ, ಮುನಿರಾಜು, ಶಿವಣ್ಣ ಬಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ಶಾಸಕರಾದಂತಹ ಸನ್ಮಾನ್ಯ ಶಿವಣ್ಣವರ ಪರವಾಗಿ ಚುಕ್ಕೆ ಗುರುತಿನ ಪ್ರಶ್ನೆ 1625ನ್ನ ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇನೆ. ಖಂಡ್ರೆ ಅವರೇ, ಖಂಡ್ರೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಲಾಗಿದೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು 228 ಶುದ್ಧ ಕುಡಿಯುವ ನೀರು ಘಟಕಗಳಿದ್ದು ಅದರ ಪೈಕಿ 219 ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಅದರ ಸಭಾಧ್ಯಕ್ಷರೇ, ಸುಮಾರು 9 ಗ್ರಾಮಗಳಲ್ಲಿ ಇವತ್ತು ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಕೆಲಸ ಮಾಡ್ತಾ ಇಲ್ಲ. ಆದಷ್ಟು ತುರ್ತಾಗಿ ಈ ಘಟಕಗಳನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಬರಗಾಲ ಅತ್ಯಂತ ಭೀಕರವಾಗಿದ್ದು ನಮ್ಮ ಭಾಗಗಳಲ್ಲಿ ಅಂತರ್ಜಲ ಕುಸಿದೋಗಿದ್ದು ಎಲ್ಲರೂ ಕೂಡ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೆ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿಗೋಸ್ಕರ ಭರವಸೆನ ಇಟ್ಕೊಂಡಿದ್ದಾರೆ. ಅದನ್ನ ಆದಷ್ಟು ತುರ್ತಾಗಿ ದುರಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದೆ. ಸಿಬಿಐ 228 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ 219 ಘಟಕಗಳು ಇಡಿ ತನಿಖೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರಸ್ತಿಯಿಂದ ಅವರೆಲ್ಲದಕ್ಕೂ ಬಿಡದಿರುತ್ತವೆ. ತನಿಖಾ ಆಯೋಗ ಮಾಡಿದ್ರು, ಈ ದುರಸ್ತಿಯಿಂದ ತನಿಖಾ ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಬಿಡದಿಗೆ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಇದಕ್ಕಾಗಿ ನಾಗೇಂದ್ರ ಯಾಕೆ ಸತ್ಯ ಶೋಧನಾ ಸಮಿತಿ ಇಲ್ಲ? ಈಗಾಗಲೇ ಪ್ರತಿ ಘಟಕಗಳಿಗೆ 3,000 ಸತ್ಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ರಿಪೇರಿಗಾಗಿ ದುರಸ್ತಿಗಾಗಿ ಸತ್ಯ ಬೇಕಾಗಿಲ್ಲ ಇವರಿಗೆ. ಕಾಂಗ್ರೆಸ್ ಪಾರ್ಟಿಗೆ ಸತ್ಯ ಬೇಕಾಗಿಲ್ಲ. ಹೊರತುಪಡಿಸಿ ಒಬ್ಬ ನಾಗೇಂದ್ರಗೋಸ್ಕರ ಇಷ್ಟೊಂದು ಸದನದ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ನಾಗೇಂದ್ರಗೋಸ್ಕರ ಉಳಿಸೋಕ್ಕೋಸ್ಕರ 6 ಘಟಕಗಳಿದ್ದಾವೆ. ಈ 6 ಘಟಕಗಳಿಗೆ ಇವತ್ತು ದುರಸ್ತಿ ಮಾಡಲಿಕ್ಕೆ ಅವಶ್ಯಕತೆ ಇರುವಂತಹ ಅನುದಾನ ಗ್ರಾಮ ಪಂಚಾಯಿತಿ ಅನುದಾನದಿಂದ ಆದ್ರೂ ಮಾಡ್ತೇವೆ. ಒಂದು ವೇಳೆ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಲಭ್ಯ ಇಲ್ಲದೆ ಇದ್ದರೆ ಅದನ್ನು ಇಲಾಖೆ ಅನುದಾನದಿಂದ ಪೂರ್ಣ ಎಲ್ಲಾ ಶುದ್ಧ ಕುಡಿಯುವ ಘಟಕಗಳನ್ನು ನಾವು ರಿಪೇರಿ ಮಾಡಿ ದುರಸ್ತಿ ಮಾಡಿ ಅದನ್ನು ಇವತ್ತು ವರ್ಕಿಂಗ್ ಕಂಡೀಷನ್ ಅಲ್ಲಿ ತರ್ತೀವಿ ಅನ್ನುವಂತ ಒಂದು ಮಾತನ್ನು ಗೌರವಾನ್ವಿತ ಸದಸ್ಯರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ
ಸುಮಾರು 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ. ಅದರ 17,208 ಘಟಕಗಳು ಈಗಾಗಲೇ ಕಾರ್ಯಾಚರಣೆಯಲ್ಲಿ ಇದ್ದಾವೆ. ಡಿಫೆಕ್ಟ್ 602 ಇದ್ದಾವೆ. ಮತ್ತೆ ರಿಪೇರಿಗೆ 2,530 ಇದ್ದಾವೆ. ಈಗಾಗಲೇ ಇವತ್ತು ನಾವು ಎಲ್ಲೆಲ್ಲಿ ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಈ ವರ್ಷ ರಾಜ್ಯದಲ್ಲಿ ಅನುದಾನ 3,000 ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಹೋದ ವರ್ಷ 1,416 ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ 49,34 ಕೋಟಿ ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ಸಹಿತ ಇವತ್ತು ನಾವು ಸುಮಾರು ರಾಜ್ಯದಲ್ಲಿ 29,50,00,000 ರೂಪಾಯಿ ಅಲೋಕೇಟ್ ಮಾಡಿದ್ದೇವೆ. 13 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಈಗ ಆನೇಕಲ್ ತಾಲೂಕಿನಲ್ಲಿ ಸಹಿತ ಇವತ್ತೇನು ಸ್ಥಗಿತಗೊಂಡಿರುವಂತಹ ಮತ್ತು ರಿಪೇರಿಗೆ ಯಾವುದು ದುರಸ್ತಿಗಿದೆ ಅದೆಲ್ಲವನ್ನು ದುರಸ್ತಿ ಮಾಡಿ ಕಾರ್ಯಾಚರಣೆಯಲ್ಲಿ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಶ್ರೀ ಗೋಪಾಲಯ್ಯ, ಶ್ರೀ ನಾರಾಯಣ ಸ್ವಾಮಿ. ಸಾಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಗೊತ್ತಿನ ಸಂಖ್ಯೆ 1,466 ಗೌರವಾನ್ವಿತ ಆಹಾರ ನಾಗರಿಕ ಸರಬರಾಜು ಸಚಿವರನ್ನು ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆದ್ರೆ ಉತ್ತರದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ಇವರು ಏನು ಇವತ್ತು ನಾವು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ಏನಂತ ಅಧ್ಯಕ್ಷರೇ, ರಾಜ್ಯದಲ್ಲಿ ಪಡಿತರ ಚೀಟಿ ಬಗ್ಗೆ ಏನಾದರೂ